ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂತಾರ್. ಒಳ್ಳೆಯ ದಂತವೈದ್ಯರಾಗಿ, ಬರಹಗಾರರಾಗಿ, ವಾಗ್ಮಿಯಾಗಿ, ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು, ಜಾಗೃತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂತಾರ್. ಅವರಿಗೆ ಸ್ವಾಗತಗಳು. ಡಾಕ್ಟ್ರೇ, ವಿಶ್ವ ರಕ್ತದಾನಿಗಳ ದಿನಾಚರಣೆಯಾಗಿ ಇವತ್ತು ಆಚರಿಸಲ್ಪಡ್ತಾ ಇದೆ. ಜೂನ್ 14 ತಾರೀಕು ಇವತ್ತು. ಈ ದಿನವೇ ಯಾಕೆ ಈ ಒಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತೇವೆ ನಾವು? ನೋಡಿ, ಈ ರಕ್ತದ ಗುಂಪ ಅನ್ನೋದು ಬಹಳ ಒಂದು ವಿಶಿಷ್ಟವಾದಂತಹ ಸಂಶೋಧನೆ. ನಮಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಜೀವ ಉಳಿಸಲಿಕ್ಕೆ ರಕ್ತದಾನ ಮಾಡಬೇಕಾದ್ರೆ ವ್ಯಕ್ತಿಯ ರಕ್ತದ ಗುಂಪು ಯಾವುದಂತ ನಮಗೆ ಗೊತ್ತಾಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ವೈದ್ಯಕೀಯ ರಂಗದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಸಂಶೋಧನೆ ಮಾಡಿದಂಥ ಮಹಾನ್ ವಿಜ್ಞಾನಿ, ಆಸ್ಟ್ರಿಯಾದ ಒಬ್ಬ ವೈದ್ಯ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಹೇಳಿ, ಆ ಮಹಾನ್ ಪುಣ್ಯಾತ್ಮ 1901ರಲ್ಲಿ ರಕ್ತದ ಬೇರೆ ಬೇರೆ ಗುಂಪುಗಳನ್ನು ಕಂಡುಹಿಡಿದ. ಆ ವ್ಯಕ್ತಿ ಹುಟ್ಟಿದ ದಿನ ಜೂನ್ 14. ಸೊ ಆ ವಿಜ್ಞಾನಿ ಮತ್ತು ವೈದ್ಯರ ನೆನಪಿಗಾಗಿ ಅವರ ಸೇವೆಯನ್ನು ಸದಾ ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಆ ದಿನವನ್ನು ವಿಶ್ವ ರಕ್ತದಾನಿಗಳ ದಿವಸ ಅಂತ ಆಚರಿಸ್ತೇವೆ. ಯಾಕೆಂತ ಹೇಳಿದರೆ, ಬ್ಲಡ್ ಗ್ರೂಪ್ ಗೊತ್ತಿಲ್ಲದ್ರೆ ರಕ್ತದಾನ ಮಾಡುವುದಕ್ಕೆ ಆಗುವುದಿಲ್ಲ. ಅಂತಹ ಮಹಾನ್ ಸಂಶೋಧನೆಯಿಂದ, ಇವತ್ತು ಆ ವ್ಯಕ್ತಿ ಮಾಡಿದ ಸಂಶೋಧನೆಯಿಂದ ನಾವು ದಿನವೊಂದರಲ್ಲಿ 100 ರೋಗಿಗಳನ್ನು ಜೀವ ಉಳಿಸಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಮಹಾನ್ ಸಂಶೋಧನೆ ಆದ ದಿನ, ಆ ಮಹಾನ್ ವ್ಯಕ್ತಿ ಹುಟ್ಟಿದಂತಹ ದಿನವನ್ನು ನಾವು ಪ್ರತಿ ವರ್ಷ ನೆನಪಿಸಿಕೊಳ್ಳುವುದಕ್ಕಾಗಿ ಈ ರಕ್ತದಾನಿಗಳ ದಿವಸ ಅಂತೇಳಿ ವಿಶ್ವದಾದ್ಯಂತ ಆಚರಿಸಿ ಜನರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಿಂದೆ ರಕ್ತ ಅಂತ ಹೇಳಿದ್ರೆ ಅದು ಒಂದೇ ಅಂತ ಒಂದು ಪರಿಗಣನೆ ಇತ್ತು, ಒಂದು ಕಲ್ಪನೆ ಇತ್ತು. ಕೆಂಪು ಬಣ್ಣದೆಲ್ಲ ರಕ್ತ, ಒಬ್ಬರ ರಕ್ತ ಯಾರಿಗೂ ಕೊಡಬಹುದು ಅನ್ನುವಂತಹ ಸಾಮಾನ್ಯ ಕಲ್ಪನೆ ಹಿಂದಿನ ಕಥೆಗಳಲ್ಲೆಲ್ಲ ಕೇಳಲ್ಪಡ್ತಾ ಇತ್ತು. ನೇರ ರಕ್ತದ ವರ್ಗಾವಣೆ ಇಂತಹದ್ದೆಲ್ಲ. ಆದ್ರೆ ಯಾವಾಗ ರಕ್ತದ ವರ್ಗೀಕರಣ ಗೊತ್ತಾಯ್ತು, ಆವತ್ತಿನಿಂದ ಜೀವ ಉಳಿಸುವಂತಹ ಪ್ರಕ್ರಿಯೆ ಹೆಚ್ಚಾಯಿತು. ಯಾಕೆಂತ ಹೇಳಿದ್ರೆ, ಜನರಿಗೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ, ಫಿಲ್ಮ್ಗಳಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ರೋಗಿ ಸಾಯ್ತಾ ಇರೋದು, ಇನ್ನೊಬ್ಬ ಹೀರೋ ಓಡ್ಕೊಂಡು ಬರೋದು, ಅವನ ಕೈಯಿಂದ ಇವನ ಕೈಗೆ ಡೈರೆಕ್ಟ್ ಆಗಿ ನೇರವಾಗಿ, ಅದು ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುವಂಥದ್ದು. ಆ ರೀತಿ ಯಾವುದೇ ರೀತಿ ಅದು ಬರೀ ಸಿನಿಮಾದಲ್ಲಿ ಮಾತ್ರ ಆಗುವಂಥದ್ದು. ನಿಜ ಜೀವನದಲ್ಲಿ ಆ ರೀತಿ ನಡೆಯುವುದಲ್ಲ. ವ್ಯಕ್ತಿಯ ರಕ್ತವನ್ನು ತೆಗೆದು ರಕ್ತದ ಗುಂಪನ್ನು ಹೊಂದಾಣಿಕೆ ಮಾಡಿ ಅದರ ಬೇರೆ ಬೇರೆ ಪರೀಕ್ಷೆಗಳಿಗೆ ಒಳಪಡಿಸಿಕೊಟ್ಟು ರಕ್ತದ ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಹೊಂದಾಣಿಕೆ ಆದಮೇಲೆ ಮಾತ್ರ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ರಕ್ತವನ್ನು ಮರುಪೂರಣ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೇವೆ, ರಕ್ತ ಪೂರಣ ಮಾಡುವಂಥದ್ದು. ಸೊ ಈ ಜೂನ್ 14 ಎಲ್ಲ ನಮ್ಮ ವೈದ್ಯಕೀಯ ಸಮೂಹಕ್ಕೆ, ವೈದ್ಯರಿಗೆ ಬಹಳ ಒಂದು ಅವಿಸ್ಮರಣೀಯವಾದಂತಹ ಗೋಲ್ಡನ್ ಡೇ ಅಂತ ನಾವು ಹೇಳ್ತೇವೆ. ಈ ಸಂಶೋಧನೆಯಿಂದ ಬಹಳಷ್ಟು ದಿನನಿತ್ಯ ಲಕ್ಷಾಂತರ ನಿಮಿಷಕ್ಕೊಮ್ಮೆ ಜನ ಸಾಯ್ತಾ ಇರ್ತಾರೆ, ಅಪಘಾತ ಇರ್ಬೋದು, ಬೇರೆ ಯಾವುದೇ ಕಾರಣಗಳಿಂದ. ಅಂಥವರಿಗೆ ಜೀವ ಉಳಿಸಲಿಕ್ಕೆ ಬಹಳ ಒಂದು ರಕ್ತಪೂರಣದಿಂದಾಗಿ ನಮಗೆ ಬಹಳಷ್ಟು ಸಹಾಯಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ರಕ್ತ ಅಂತ ನಾವು ಹೇಳುವಾಗ ವಿಜ್ಞಾನದಲ್ಲಿ ಅದೆಷ್ಟೋ ಸಂಶೋಧನೆಗಳು ಇದುವರೆಗೆ ಆಗಿವೆ. ಕೃತಕ ಅಂಗಾಂಗಗಳ ಸೃಷ್ಟಿಯೂ ಈಗ ಆಗ್ತಾ ಇದೆ, ಕ್ಲೋನ್ ಕೂಡ ಆಗ್ತಾ ಇದೆ, ಅಂದ್ರೆ ಮರು ಸೃಷ್ಟಿ, ಪ್ರತಿ ಸೃಷ್ಟಿ ಅಂತ ಹೇಳಿಕೊಂಡು. ಆದರೆ ರಕ್ತಕ್ಕೆ ಇದುವರೆಗೆ ಯಾವುದೇ ಪರ್ಯಾಯ ಆದದ್ದು ಕಾಣಲಿಲ್ಲ. ಹೌದು, ಖಂಡಿತವಾಗಿ ಸಹ ರಕ್ತಕ್ಕೆ ಇನ್ನೂ ಸಹ ಪರ್ಯಾಯವಾದಂಥ ವಸ್ತು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಒಬ್ಬ ವ್ಯಕ್ತಿಯ ರಕ್ತವನ್ನು, ಒಬ್ಬ ವ್ಯಕ್ತಿಯ ದೇಹದಲ್ಲಿ ಸುಮಾರು 5 ರಿಂದ 5.5 ಲೀಟರ್ 6 ಲೀಟರ್ವರೆಗೆ ರಕ್ತ ಹರಿತಾ ಇರ್ತದೆ. ಯಾವತ್ತೂ ರಕ್ತ ನಾಳಗಳಲ್ಲಿ, ಅಭಿಧಮನಿಗಳಲ್ಲಿ ಹರಿತಾನೇ ಇರ್ತದೆ. ಅದು ನಿರಂತರವಾಗಿ ಚಲನೆಯಲ್ಲಿ ಇರ್ತದೆ. ವ್ಯಕ್ತಿಯ ಜೀವದ ಉಸಿರಾಟಕ್ಕೆ ರಕ್ತದ ಪರಿಚಲನೆ ಅತಿ ಅಗತ್ಯ. ಆದರೆ ಯಾವುದಾದ್ರೂ ಕಾರಣಾಂತರಗಳಿಂದ, ಅಪಘಾತ ಇರ್ಬೋದು, ಹೆರಿಗೆ ಸಂದರ್ಭ ಇರ್ಬೋದು, ಅಥವಾ ಇನ್ಯಾವುದೇ ಆಪರೇಷನ್ಗಳ ಸಮಯದಲ್ಲಿ ಈ ರಕ್ತ ಸೋರಿ ಹೋದಾಗ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ನಮಗೆ ಇನ್ನೊಂದು ಪರ್ಯಾಯ ವಸ್ತು ಬಹಳ ಸೋಜಿಗದ ಸಂಗತಿ. ಈಗ ತಾವು ಹೇಳಿದ್ರಿ, ಹಾರ್ಟ್ ರಿಪ್ಲೇಸ್ಮೆಂಟ್ ಬಂದಿದೆ, ಲಂಗ್ ರಿಪ್ಲೇಸ್ಮೆಂಟ್ ಬಂದಿದೆ, ಹೆಚ್ಚಿನ ಎಲ್ಲ ಅಂಗಾಂಗಗಳನ್ನು, ಕಿಡ್ನಿಗೂ ನಾವು ರಿಪ್ಲೇಸ್ಮೆಂಟ್ ತಂದಿದ್ದೇವೆ. ಹೆಚ್ಚಿನ ಎಲ್ಲ ಅಂಗಾಂಗಗಳು ವೈದ್ಯಕೀಯದಲ್ಲಿ ಮಹಾನ್ ಆವಿಷ್ಕಾರಗಳು ನಡೆದಿದೆ. ಆದರೆ ರಕ್ತಕ್ಕೆ ಪರ್ಯಾಯವಾದ ವಸ್ತು ಇನ್ನೂ ಹುಟ್ಟುಕೊಂಡಿಲ್ಲ. ಆದ ಕಾರಣ ರಕ್ತದಾನಕ್ಕೆ
ಒಂದು ವಿಶೇಷವಾದಂಥ ಮಹತ್ವ ಇದೆ. ರಕ್ತದಾನವನ್ನು ನಾವು ಜೀವದಾನ ಅಂತಲೇ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಬಹಳಷ್ಟು ದಾನಗಳಿದೆ, ಅನ್ನದಾನ ಅದು ಇದು ಅಂತೇಳಿ, ಆದರೆ ರಕ್ತಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ರಕ್ತ ಸೃಷ್ಟಿ ಆಗ್ಬೇಕಿದ್ರೆ ಮನುಷ್ಯನ ದೇಹವೇ ಅಗತ್ಯ, ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಇನ್ನೊಬ್ಬ ವ್ಯಕ್ತಿಯ ದಾನಿಗಳ ರಕ್ತವನ್ನೇ ನಾವು ಕೊಡ್ಬೇಕಂತದ್ದು. ಹಾಗಿರುವ ನಿಟ್ಟಿನಲ್ಲಿ ಅತಿ ಅವಶ್ಯಕ. ರಕ್ತ ಅನ್ನೋದು ಪರ್ಯಾಯವಾದ ಉತ್ಪಾದನೆ ಮಾಡ್ಲಿಕ್ಕೆ ಆಗದಂತಹ ಒಂದು ವಿಶಿಷ್ಟವಾದ ಜೀವರಕ್ಷಕ ವಸ್ತು. ಆ ಕಾರಣದಿಂದಲೇ ಎಲ್ಲರೂ ರಕ್ತದಾನ ಅಂದ್ರೆ ಜೀವದಾನ ಅಂತಲೇ ಹೇಳುವಂಥದ್ದು. ಜೀವ ವಿಜ್ಞಾನದಲ್ಲಿ ಪ್ರಪಂಚದಲ್ಲಿ ಇದುವರೆಗೆ ಅದೆಷ್ಟೋ ಆವಿಷ್ಕಾರಗಳಾಗಿವೆ. ಆದರೆ ನಾವು ಕೆಲವರು ದೇವರನ್ನು ನಂಬ್ತಾರೆ, ಕೆಲವರನ್ನು ನಂಬುವುದಿಲ್ಲ. ಆದರೆ ಅಂತಹ ಒಂದು ಅದ್ಭುತ ಸೃಷ್ಟಿಯಲ್ಲಿ ಪರ್ಯಾಯ ಆಗದಂತಹ ಒಂದು ರಕ್ತ ಅದು ಮನುಷ್ಯನಿಂದಲೇ ಅಗತ್ಯ ಎನ್ನುವಂತಹ ಈ ಒಂದು ರಕ್ತದ ಇದುವರೆಗಿನ ಅಗತ್ಯ ಇನ್ನು ಮುಂದಕ್ಕೆ ಹೇಗೋ ಏನೋ ಗೊತ್ತಿಲ್ಲ. ಸಂಶೋಧನೆಗಳು ನಡೀತಾ ಇದೆ. ಮೇ ಬಿ ಇನ್ನೊಂದು 10 ವರ್ಷ 20 ವರ್ಷಗಳಲ್ಲಿ ಪರ್ಯಾಯವಾದ ವಸ್ತು ಸೃಷ್ಟಿಯಾಗುವ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ರಕ್ತ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯ ಜನರಿಗೆ ಒಂದು ಪರ್ಸೆಪ್ಷನ್ ಇದೆ. ರಕ್ತ ಅಂದ್ರೆ ಒಂದು ಕೆಂಪು ಬಣ್ಣದ ದ್ರವ್ಯ ಅಂತೇಳಿ, ಅದು ಜೀವರಕ್ಷಕ ದ್ರವ್ಯ. ಅದರಲ್ಲಿ ಕೆಂಪು ರಕ್ತ ಕಣಗಳಿದೆ, ಬಿಳಿ ರಕ್ತ ಕಣಗಳಿದೆ, ಪ್ಲೇಟ್ಲೆಟ್ಗಳಿದೆ, ಪ್ಲಾಸ್ಮಾ ಇದೆ, ಹಲವಾರು ಪ್ರೋಟೀನ್ಗಳಿದೆ, ಹಲವಾರು ಇತರ ವಸ್ತುಗಳು ಸೇರ್ಕೊಂಡಿದೆ. ನಾವು ಸಾಮಾನ್ಯ ಜನರಿಗೆ ಅದು ಬರೀ ಕೆಂಪು ದ್ರವವಾಗಿ ಕಾಣಬಹುದು, ಆದರೆ ವೈದ್ಯರಿಗೆ ಅದರೊಳಗೆ ಏನಿದೆ ಪ್ರತಿಯೊಂದು ಕಣಕ್ಕೂ ಅದರದ್ದೇ ಆದಂತಹ ಒಂದು ಕೆಲಸ ಇದೆ, ಅದರದ್ದೇ ಆದ ಮಹತ್ವ ಇದೆ. ಅದರಲ್ಲಿ ಜೀವ ನಿರೋಧಕ ಶಕ್ತಿ ಇರುವುದು ಕೂಡ ರಕ್ತದಲ್ಲಿ, ಬಿಳಿ ರಕ್ತ ಕಣಗಳು ಅಂತ ಹೇಳಿ. ಅದು ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಬಿಳಿ ಕೆಂಪು ರಕ್ತ ಕಣಗಳು, ಹೀಗೆ ಬೇರೆ ಬೇರೆ ರೀತಿಯ ವರ್ಗೀಕರಣಗಳು. ಈಗ ರಕ್ತ ದಿನಾಚರಣೆ ಅಂತ ನಾವು ಹೇಳ್ತೇವೆ. ವಿಶ್ವದ ರಕ್ತದಾನಿಗಳ ದಿನಾಚರಣೆ ನಡೀತಾ ಇದೆ, ಆಚರಣೆ ಇವತ್ತು. ಇದರ ಮಹತ್ವ ಏನು ನೋಡಿ. ನಾವು ಯಾಕೆ ಆ ಮಹಾನ್ ವಿಜ್ಞಾನಿಯನ್ನ ನೆನೆಸ್ಕೊಂಡು ನಾವು ಈ ದಿನವನ್ನು ಆಚರಿಸುವುದು ಅನ್ನಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈಗ ತಾನೇ ಹೇಳಿದ್ವಿ, ಪರ್ಯಾಯವಾದ ವಸ್ತು ಇಲ್ಲ. ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿರ್ಬೋದು, ಹೆರಿಗೆ ಸಂದರ್ಭಗಳಲ್ಲಿ ರಕ್ತಸ್ರಾವ ಆಗ್ತಾ ಇದೆ. ಆ ರಕ್ತ ಹೋದಾಗ ನಮಗೆ ಜೀವ ಉಳಿಸ್ಲಿಕ್ಕೆ ನಾವು ಗ್ಲೂಕೋಸ್ ಕೊಡ್ಬೋದು, ಸಲೈನ್ ಕೊಡ್ಬೋದು, ಬೇರೆ ರಿಂಗಸ್ ಲ್ಯಾಕ್ಟೇಟ್, ಬೇರೆ ಯಾವುದೇ ದ್ರವ್ಯಗಳನ್ನು ಕೊಡ್ಬೋದು. ಆದರೆ ರಕ್ತದಲ್ಲಿ ಸಿಗುವಂತಹ ಒಂದು ಜೀವರಕ್ಷಕವಾದಂತಹ ವಸ್ತುಗಳು ಬೇರೆಯಲ್ಲಿ ಸಿಗುವುದಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ಈ ದಿನ, ಈಗ ಒಂದು ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಕೊಡ್ತೇನೆ. ನಮ್ಮ ಭಾರತ ದೇಶದಲ್ಲಿ ಒಂದು ದಿನಕ್ಕೆ 35,000 ಯೂನಿಟ್ಗಳಷ್ಟು ರಕ್ತ ದಿನವೊಂದರಲ್ಲಿ ಬೇಕಾಗತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಿನವೊಂದಕ್ಕೆ 1,250ರಿಂದ 1,500 ಯೂನಿಟ್. ಒಂದು ಯೂನಿಟ್ ಅಂತ ಹೇಳಿದ್ರೆ 350 ml ಒಂದು ಸಾಮಾನ್ಯವಾಗಿ ಒಂದು ಬಾಟಲ್ ರಕ್ತ ಅಂತ ಜನಸಾಮಾನ್ಯರ ಇದರಲ್ಲಿ 1,500 ಬಾಟಲ್ ರಕ್ತ ದಿನನಿತ್ಯ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಮಂಗಳೂರಲ್ಲಿ ತಗೊಳ್ರೆ, ಮಂಗಳೂರಿನಲ್ಲಿ ನಮಗೆ ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರೆ 60ರಿಂದ 70 ಬಾಟಲ್ಗಳಷ್ಟು ಯೂನಿಟ್ಗಳಷ್ಟು ರಕ್ತ ಬೇಕಾಗತ್ತೆ. ಅದು ಹೆರಿಗೆ ಸಂದರ್ಭ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಅಥವಾ ಬರ್ನ್ ಕೇಸ್ ಇರ್ಬೋದು, ಇನ್ಯಾವುದೇ ಸಂದರ್ಭಗಳಲ್ಲಿ ಇರ್ಬೋದು, ಯಾವುದೇ ರೀತಿಯ ಸಂದರ್ಭಗಳಲ್ಲೂ ರಕ್ತ ಪರ್ಯಾಯವಾಗಿ ಬೇಕಾಗತ್ತೆ, ವೈದ್ಯರಿಗೆ ಬೇಕಾಗತ್ತೆ. ಆಗ ಏನಾಗತ್ತೆ, ಈ ರಕ್ತದಾನಿಗಳಿಂದ ರಕ್ತ ಸಿಗ್ಲಿಲ್ಲ ಅಂತ ಹೇಳಿದ್ರೆ ವಿಪರೀತವಾದಂತಹ ರಕ್ತದ ಕೊರತೆ ಕಾಣ್ತದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕಾಲಕಾಲಕ್ಕೆ ರಕ್ತದಾನ ಮಾಡುವಂತೆ ಪ್ರಚೋದನೆ ಮಾಡುವ ಒಂದು ಉದ್ದೇಶ ಇಟ್ಟುಕೊಂಡು, ಜಾಗೃತಿ ಮೂಡಿಸುವ ಉದ್ದೇಶದಿಂದ. ಯಾಕೆಂದ್ರೆ ಹೆಚ್ಚಿನ ಜನರು ತುಂಬಾ ಕೇರ್ಲೆಸ್ ಆಟಿಟ್ಯೂಡ್. ಅವರಿಗೆ ಅಗತ್ಯ ಬಿದ್ದಾಗ ಮಾತ್ರ ಅವರು ರಕ್ತಕ್ಕಾಗಿ ಓಡಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಸ್ವಂತ ಹೆಂಡತಿ ಅಥವಾ ತಂಗಿ, ಅಣ್ಣ ತಮ್ಮಂದ್ರೆ ಹಾಸಿಗೆಯಲ್ಲಿರುವಾಗಲೂ ನೀವು ರಕ್ತ ಬೇಕು ಅಂತ ಹೇಳಿದ್ರೆ ನೀವು ಕೊಡ್ತೀರಾ ಅಂತ ಕೇಳಿದ್ರೆ, ಅಯ್ಯೋ ನನಗೆ ಇಂಕುಪೋಡಿಗೆ ಹಾಕೊಂಡು ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನನಗೆ ಜ್ವರ ಬಂದಿದೆ, ಈ ರೀತಿ ಸಬೂಬು ಹೇಳ್ತಾರೆ. ತನ್ನ ಸ್ವಂತ ಅಣ್ಣ ತಮ್ಮಂದ್ರಿಗೆ ರಕ್ತ ಕೊಡ್ಲಿಕ್ಕೆ ಆಗಲಿಕ್ಕೆ ಮನಸ್ಸು ಬಾರದಿದ್ರೆ ಬೇರೆಯವರಿಗೆ ಹೇಗೆ ರಕ್ತ ಕೊಡ್ತಾನೆ ಅವನು? ಇಂತಹ ಸಂದರ್ಭಗಳಲ್ಲಿ ಜನರಲ್ಲಿ ಹಲವಾರು ಮೂಢನಂಬಿಕೆಗಳಿದೆ, ಹಲವಾರು ತಪ್ಪು ಕಲ್ಪನೆಗಳಿದೆ. ಅವರಲ್ಲಿ ಮೋಟಿವೇಟ್ ಮಾಡಿ, ಅವರಲ್ಲಿ ಜಾಗೃತಿ ಮೂಡಿಸಿ, ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ 4 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವಂತೆ ಪ್ರೇರೇಪಿಸುವ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಈ ರೀತಿ ಇಂತಹ ಮಹಾನ್ ವ್ಯಕ್ತಿಯ ಬರ್ಡೇಯನ್ನು ತೆಗೆದುಕೊಂಡು ನಾವು ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದ್ದೇವೆ. ಜನರು ಮುಂದೆ ಬರಬೇಕು. ಯಾಕೆ ಪರ್ಯಾಯವಾದ ವಸ್ತು ಇಲ್ಲದ ಕಾರಣ ಜನರು ಬಂದು ಪ್ರತಿ 3 ತಿಂಗಳಿಗೊಮ್ಮೆ, ಅದು ನಾವು ಮ್ಯಾರೇಜ್ ಆನಿವರ್ಸರಿ ಇರ್ಬೋದು, ಹುಟ್ಟುಹಬ್ಬ ಇರ್ಬೋದು, ಅಥವಾ ಇನ್ನಾವುದೇ ವಿಶೇಷ ಸಂದರ್ಭಗಳಲ್ಲಿ ಜನರು ಏನು ಮಾಡಬೇಕು, ಮುಂದೆ ಬರಬೇಕು. ಸಮಾಜ ಸೇವೆ ಮಾಡುವುದಂದ್ರೆ ಈ ರೀತಿ ವೈದ್ಯರಿಗೆ ಸಹಾಯ ಮಾಡಬೇಕು, ಇತರ ರೋಗಿಗಳನ್ನ ಜೀವ ಉಳಿಸಬೇಕು. ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಇನ್ನೊಂದು ವ್ಯಕ್ತಿಯ ಜೀವ ಉಳಿಸಬೇಕಾದ್ರೆ ನೀವು ವೈದ್ಯರೇ ಆಗ್ಬೇಕಂತಿಲ್ಲ. ನೀವು ಒಬ್ಬರು ಹ್ಯೂಮನ್ ಬೀಯಿಂಗ್, ಒಬ್ಬ ಒಳ್ಳೆ ಮನುಷ್ಯ, ಸಹೃದಯವಂತ ಮನುಷ್ಯನಾದ್ರೆ ಖಂಡಿತವಾಗೂ ನೀವು ಇನ್ನೊಬ್ಬರ ಜೀವ ಉಳಿಸಬಹುದು. You need not be a doctor to save somebody's life. You have to become a good human being.
ಮಾನವ ಧರ್ಮದ ಮುಂದೆ ಯಾವ ಧರ್ಮವೂ ಏನೂ ಅಲ್ಲ. ಜಾತಿ ಅಂತ ಕಿತ್ತಾಡುವ ನಾವು ಈ ಮಾನವ ಧರ್ಮದ ಮುಂದೆ ತಲೆಬಾಗಿಸಿದರೆ ಖಂಡಿತವಾಗಿ ನಾವು ಪ್ರತಿನಿತ್ಯ ವೈದ್ಯರಿಗೆ ಜೀವ ಉಳಿಸುವಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆಯ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬಹುದು. ಈ ನಿಟ್ಟಿನಲ್ಲಿ ಇಂತಹ ದಿನ ಇಟ್ಕೊಂಡು ಜನರಲ್ಲಿ ಜಾಗೃತಿ ಮೂಡುವ ಕೆಲಸ ಎಲ್ಲ ಸಂಘ ಸಂಸ್ಥೆಗಳು, ರೋಟರಿ ಇರ್ಬೋದು, JC ಇರ್ಬೋದು, ಶಾಲಾ ಕಾಲೇಜುಗಳು ಇರ್ಬೋದು, ಯಾವುದೇ ಸಂಘ, ರೆಡ್ ಕ್ರಾಸ್ ಇರ್ಬೋದು, ಎಲ್ಲ ಸಂಘಟನೆಗಳು ಸೇರಿ ಬಹುಶಃ ನಾಳೆ ಇವತ್ತಿನ ದಿವಸ ಜೂನ್ 14ರಂದು ಹಲವಾರು ಸಂಘಟನೆಗಳು ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಇದೆ. ಇದನ್ನು ನೋಡಿದ ಜನರು, ವಿದ್ಯಾರ್ಥಿಗಳು, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ನನ್ನಿಂದಾಗಿ ಇನ್ನೊಂದು ಪ್ರಾಣ ಉಳಿಯೋದಾದ್ರೆ ಉಳಿಲಿ ಅಂತ ಹೇಳುವ ಒಂದು ಭಾವನೆ ಜನರಲ್ಲಿ ಮೂಡಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈ ದಿನಾಚರಣೆಯ ಮಹತ್ವ ಮತ್ತು ರಕ್ತದಾನ ಯಾರು, ಯಾಕೆ, ಹೇಗೆ ಮಾಡಬೇಕು ಎನ್ನುವ ಬಗ್ಗೆ ವಿಶೇಷ ಮಾತುಕತೆಯನ್ನು ಮಾತನಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಈ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಈಗ ರಕ್ತದಾನದ ಬಗ್ಗೆ, ರಕ್ತದಾನ ಹೇಗೆ, ಯಾವಾಗ ಅಗತ್ಯ ಬೀಳುತ್ತದೆ, ಪರ್ಯಾಯ ಏನು ಎನ್ನುವ ವಿಷಯಗಳ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ವು. ಈಗ ಒಂದು ರಕ್ತದಾನ ಮಾಡಬೇಕಿದ್ರೆ ಅದು ಯಾರು, ಯಾವಾಗ, ಹೇಗೆ ಮಾಡಬಹುದು? ಯಾಕೆಂದರೆ ಸಾಮಾನ್ಯವಾಗಿ ಪರಿಕಲ್ಪನೆ ಇದೆ, ಯಾರು ಬೇಕಿದ್ರೂ ರಕ್ತದಾನ ಮಾಡಬಹುದು ಹೇಳಿ. ಆದರೆ ವೈದ್ಯಕೀಯ ರಂಗದಲ್ಲಿ ಹಾಗೆ ರಕ್ತ ಎಲ್ಲರನ್ನು ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಒಂದು ನಿರ್ದಿಷ್ಟ ವಯಸ್ಸು, ಅವರ ವಯೋಮಿತಿಗಳು ಮತ್ತು ಅವರ ಆರೋಗ್ಯದ ದೃಷ್ಟಿ ಇದೆಲ್ಲವೂ ಇರ್ತದೆ. ಇದು ಹೇಗಿರ್ತದೆ ನೋಡಿ? ರಕ್ತದಾನ ಮಾಡಬೇಕಾದ್ರೆ ನಮ್ಮದು ಕೆಲವೊಂದು ಕ್ರೈಟೀರಿಯಾಗಳು ನಾವು ಫುಲ್ಫಿಲ್ ಮಾಡಲೇಬೇಕು. ಬಂದವರನ್ನೆಲ್ಲ ನಾವು ರಕ್ತ ಕೊಡ್ತೇನೆ ಅಂದರೆ ನಾವು ತಗೊಳ್ಳೋಕ್ಕಾಗಲ್ಲ. ಪ್ರಾಥಮಿಕವಾಗಿ ವಯಸ್ಸು, ಅವರು 18 ವಯಸ್ಸು ದಾಟಿರಬೇಕು. 18 ವಯಸ್ಸಿನಿಂದ 65 ವರ್ಷದವರೆಗಿನ ಒಳಗಿನ ಎಲ್ಲ ವ್ಯಕ್ತಿಗಳು, ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ಮತ್ತು ದೇಹದ ತೂಕ ಕಡಿಮೆ ದೇಹದ ತೂಕ ಇರುವವರಿಗೆ ನಾವು ರಕ್ತದಾನ ಮಾಡಲಿಕ್ಕೆ ನಾವು ಹಿಂಜರಿತೇವೆ, ಮಾಡಿಬೇಡಿ ಅಂತ ಹೇಳ್ತೇವೆ, ಅವಕಾಶ ಕೊಡುವುದಿಲ್ಲ. 45 kg ಜಾಸ್ತಿ ಇರಬೇಕು ದೇಹದ ತೂಕ ಕಡಿಮೆ ಇದ್ರೆ ಅವರಲ್ಲಿ ದೇಹದ ಪ್ರಪೋರ್ಷನೇಟ್ ಆಗಿ ರಕ್ತವು ಕಡಿಮೆ ಇರ್ತದೆ. 45 kg ಬಾಡಿ ವೆಯ್ಟ್ ಇದ್ರೆ ಅಂಥವರು ರಕ್ತದಾನ ಮಾಡುವಂಥದ್ದು. ಇನ್ನು ದೇಹದಲ್ಲಿ ಹೆಮೋಗ್ಲೋಬಿನ್ ಅಂಶ ಅಂತ ಹೇಳ್ತೇವೆ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹೆಮೋಗ್ಲೋಬಿನ್ ಅಂತ ಇರ್ತದೆ. ಅದು ದೇಹದಲ್ಲಿ ಆಮ್ಲಜನಕವನ್ನು ಜೀವಕೋಶಗಳಿಗೆ ಸಪ್ಲೈ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಒಂದು ಪ್ರಾಥಮಿಕವಾದಂಥ ವಸ್ತು. ಈ ಹಿಮೋಗ್ಲೋಬಿನ್ ಅಂಶ 12ಕ್ಕಿಂತ ಜಾಸ್ತಿ ಇರಬೇಕು. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಲ್ಲಿ 12ರಿಂದ 13 ಇರ್ತದೆ, ಪುರುಷರಲ್ಲಿ 14ರಿಂದ 16ರವರೆಗೆ ಇರ್ತದೆ. ಈ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ನಾವು ಅದನ್ನು ಅನೀಮಿಯಾ, ರಕ್ತಹೀನತೆ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಗೆ ರಕ್ತಹೀನತೆ ಇದ್ರೆ ಅವನು ಇನ್ನೊಬ್ಬರಿಗೆ ರಕ್ತ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ನಾಲಿಗೆ ನೋಡಿ, ಕಣ್ಣಿನ ಕೆಳಭಾಗವನ್ನು ನೋಡಿ ಬಿಳಿಚಿಕೊಂಡಿದ್ರೆ, ಚರ್ಮ ಬಿಳಿಚಿಕೊಂಡಿದ್ರೆ ಅವರಿಗೆ ರಕ್ತಹೀನತೆ ಇದೆ ಅಂತೇಳಿ ನಾವು ತಿಳಿದುಕೊಳ್ತೇವೆ. ನಾವು ರಕ್ತದಾನ ಮಾಡುವ ಮೊದಲು ಅವರ ಹಿಮೋಗ್ಲೋಬಿನ್ ಅನ್ನು ಕ್ಷಣಾರ್ಧದಲ್ಲಿ 1 ನಿಮಿಷದಲ್ಲಿ ರಕ್ತವನ್ನು ಟೆಸ್ಟ್ ಮಾಡ್ತೇವೆ. ಹೇಗೆ ಶುಗರನ್ನು ಚೆಕ್ ಮಾಡ್ತೇವೆ ಅದೇ ರೀತಿ ಚೆಕ್ ಮಾಡಿ ಅವರು 12ಕ್ಕಿಂತ ಕಡಿಮೆ ಇದ್ದರೆ ನಾವು ಅಂಥವರಿಗೆ ರಕ್ತದಾನ ಮಾಡೋದು ಬೇಡ ಅಂತ ಹೇಳಿ ಸಜೆಸ್ಟ್ ಮಾಡ್ತೇವೆ. ಅಂಥವರಿಗೆ ನಾವು ಮೆಡಿಸಿನ್ಸ್ ಕೊಟ್ಟು ಅವರ ಹಿಮೋಗ್ಲೋಬಿನ್ ಜಾಸ್ತಿ ಆಗುವ ರೀತಿಯಲ್ಲಿ ಮಾಡಿ ಅವರನ್ನ ಕಂಪ್ಲೀಟ್ ಆಗಿ ನೀವಿನ್ನು ರಕ್ತದಾನ ಮಾಡೋದೇ ಬೇಡ ಅಂತ ಹೇಳಲ್ಲ, ಅವರಿಗೆ ಔಷಧಿಗಳನ್ನು ನೀಡಿ ಅವರ ಹಿಮೋಗ್ಲೋಬಿನ್ ಅನ್ನು ಜಾಸ್ತಿ ಆಗುವಂತೆ ಮಾಡಿ ಮುಂದಿನ ದಿನಗಳಲ್ಲಿ ಅವರನ್ನು ರಕ್ತದಾನ ಮಾಡುವಂತೆ ಪ್ರೇರೇಪಣೆ ನೀಡುತ್ತದೆ. ಮತ್ತೆ ಇದು ಬೇಸಿಕ್ ಕ್ರೈಟೀರಿಯಾ. ಮತ್ತೆ ಅದಲ್ಲದೆ ನಾವು ಅವರಿಗೆ ಯಾವುದೇ ರೀತಿಯ ಆಂಟಿಬಯೋಟಿಕ್ ಔಷಧಿ ತೆಗೆದುಕೊಂಡು ಇರಬಾರ್ದು ರಕ್ತದಾನ ಮಾಡುವ ಸಮಯದಲ್ಲಿ, ಅಥವಾ ಯಾವುದೇ ಏನದು ಶೀತ, ಕೆಮ್ಮು, ನೆಗಡಿ, ಆಕ್ಟಿವ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ, ಸೋಂಕು ರೋಗ ಅವರಿಗೆ ಇರಬಾರ್ದು. ಅಥವಾ ಮಲೇರಿಯಾ, ಕಾಲೆರಾ, ಟೈಫಾಯ್ಡ್ ಇಂಥದ್ದೇ ಯಾವುದಾದರೂ ರೋಗ ಅವರಿಗೆ ಬಂದು 6 ತಿಂಗಳು ಆಗಿರಬಾರ್ದು, 6 ತಿಂಗಳು ದಾಟಿರಬೇಕು, 6 ತಿಂಗಳು ಒಳಗೆ ಇರಬಾರ್ದು. ಅಥವಾ ಇನ್ನಾವುದೇ ಕಾರಣ ಅವರಿಗೆ ವ್ಯಾಕ್ಸಿನೇಷನ್, ಕೆಲವೊಮ್ಮೆ ಹೆಪಟೈಟಿಸ್ ಬಿಗೆ ನಾವು ವ್ಯಾಕ್ಸಿನೇಷನ್ ಲಸಿಕೆ ಹಾಕಿಸಿಕೊಳ್ಳೋದು ಅಂತ ಇರುತ್ತೆ. ಅಂತಹ ಲಸಿಕೆ ಹಾಕಿಸಿಕೊಂಡವರಿಗೆ ನಾವು ಸಾಮಾನ್ಯವಾಗಿ ರಕ್ತದಾನ ಮಾಡೋದು ಬೇಡ ಅಂತ ಹೇಳ್ತೇವೆ. ಬಂದ ವ್ಯಕ್ತಿಗಳ ಮತ್ತೆ ನಾಡಿ ಮಿಡಿತವನ್ನು ನಾವು ಟೆಸ್ಟ್ ಮಾಡ್ತೇವೆ, ಪ್ಲಸ್ ಅವರ ಬಾಡಿ ಟೆಂಪರೇಚರನ್ನು ನೋಡ್ತೇವೆ, ಹೃದಯ ಬಡಿತವನ್ನು ನೋಡ್ತೇವೆ. ಹಾರ್ಟ್ ಬೀಟ್ ಸಾಮಾನ್ಯವಾಗಿ 1 ನಿಮಿಷಕ್ಕೆ 72 ಬಾರಿ ಹೃದಯ ಬಡಿತಾ ಇರ್ತದೆ. 70 to 90 ಎಲ್ಲ ಇದ್ರೆ ಏನು ತೊಂದರೆ ಇಲ್ಲ. ಕೆಲವರಿಗೆ ಹಾರ್ಟ್ ಬೀಟ್ 100ಕ್ಕಿಂತ ಜಾಸ್ತಿ ಇರ್ತದೆ. ಕೆಲವೊಮ್ಮೆ ಆತಂಕ, ಉದ್ವೇಗದಿಂದ ಇರ್ತದೆ. 5 ನಿಮಿಷ ಕೂರಿಸಿ ಅವರ ರಕ್ತದ ಒತ್ತಡವನ್ನು ನಾವು ತಿಳಿತೇವೆ. 120/80 ನಾರ್ಮಲ್ ರಕ್ತದ ಒತ್ತಡ. ಅವರಿಗೆ ರಕ್ತದ ಒತ್ತಡ ತುಂಬ ಜಾಸ್ತಿ. ಕೆಲವೊಮ್ಮೆ ಮೊದಲ ಬಾರಿಗೆ ರಕ್ತದಾನ ಮಾಡುವವರಿಗೆ ಒಂದು ವಿಶೇಷವಾದ ಉದ್ವೇಗ, ಏನಾಗ್ತದೋ ಅಂತ ಹೇಳುವ ಒಂದು ಆತಂಕ, ಭಯ ಇರ್ತದೆ, ಹೆದರಿಕೆ ಖಂಡಿತವಾಗಿ ಇರ್ತದೆ ಫಸ್ಟ್ ಟೈಮ್ ಮಾಡುವಾಗ. ಅಂಥವ್ರನ್ನ ನಾವು ಬಂದ ಕೂಡಲೇ ಅವರಿಗೆ BP ಶೂಟಪ್ ಆಗುತ್ತೆ, 160, 180 ವರೆಗೆ ಇರುತ್ತೆ. ಸಿಸ್ಟೋಲಿಕ್ ಕೆಳಗಿನ ರಕ್ತದ ಒತ್ತಡ 180ರಿಂದ 90 ನಾರ್ಮಲ್. ಅದಕ್ಕಿಂತ ಜಾಸ್ತಿ ಇದ್ರೆ ನಾವು ಏನು ಹೇಳ್ತೇವೆ, 5 ನಿಮಿಷ ಕುಳ್ಳೇರಿಸಿ ಪುನಃ ಮಗದೊಮ್ಮೆ ಚೆಕ್ ಮಾಡ್ತೇವೆ. ಆವಾಗಲೂ ಜಾಸ್ತಿ ಇದ್ರೆ
ಅವರ ಬೇರೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವರಿಗೆ ವೈದ್ಯಕೀಯ ಸಲಹೆ ನೀಡಿ ಅವರ BP-ಯನ್ನು ಕಂಟ್ರೋಲ್ ಮಾಡಿ ಮುಂದಿನ ದಿನಗಳಲ್ಲಿ ಅವರು ರಕ್ತದಾನ ಮಾಡುವಂತೆ ಅವರಿಗೆ ಪ್ರೇರೇಪಣೆ ನೀಡುವಂಥದ್ದು. ಇದರ ಜೊತೆಗೆ ಈ ಧೂಮಪಾನ ಮಾಡುವವರು, ಮದ್ಯಪಾನ ಮಾಡಿದವರು ಅಂಥವರಿಗೂ ಸಹ ನಾವು ಆ ಸಂದರ್ಭಗಳಲ್ಲಿ ಹಿಂದಿನ ರಾತ್ರಿ ಅವರು ಚೆನ್ನಾಗಿ ನಿದ್ದೆ ಮಾಡಿಲ್ಲ, ಮದ್ಯಪಾನ ಮಾಡಿದರೆ ಅಂಥವರಿಗೆ ನಾವು ರಕ್ತದಾನ ಮಾಡೋದು ಬೇಡ ಅಂತ ಹೇಳ್ತೀವಿ. ಮದ್ಯಪಾನ ಮಾಡಿರಬಾರ್ದು, ಧೂಮಪಾನನೂ 2 ಗಂಟೆಗಳ ಮೊದಲು ಮಾಡಿರಬಾರ್ದು, ಚೆನ್ನಾಗಿ ನಿದ್ರೆ ಮಾಡಿರಬೇಕು. ಮತ್ತು ಮನೋಸ್ಥಿತಿ ಅವರಿಗೆ ನಾನು ರಕ್ತದಾನ ಮಾಡಬೇಕು ವಾಲಂಟ್ರಿ ಅಂತೇಳಿ ಸ್ವಯಂ ಪ್ರೇರಿತರಾಗಿ ಬರಬೇಕು. ಯಾರದೋ ಒಂದು ಫೋರ್ಸಿಗೆ ಹೋಗಪ್ಪ ನೀನು ರಕ್ತದಾನ ಮಾಡೇ ಇಲ್ಲ ಮಾಡಿ ಅಂತೇಳಿ ಯಾರೋ ಒಬ್ಬರು ಅವ್ರನ್ನ ದೂಡಿ ಕಳಿಸಿದರೆ ಅಂಥವರಿಗೆ ನಾವು ಅವರನ್ನು ಕೂಡಲಿರಿಸಿ ಅವರಿಗೆ ಏನೇನು ಸಲಹೆಗಳನ್ನು ನೀಡಿ ಅವರಿಗೆ ರಕ್ತದಾನ ಮಾಡುವಂತೆ ಪ್ರೇರೇಪಣೆ ಮಾಡಿ ಮುಂದಕ್ಕೂ ಅವರಿಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಾವು ಫೋರ್ಸ್ಫುಲಿ ತಗೊಳ್ಳುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವ ರೀತಿಯಲ್ಲಿ ಮಾಡಿ ಇಷ್ಟೆಲ್ಲ ಅಂಶಗಳನ್ನು ನೋಡಿ ಮತ್ತೆ ವೈದ್ಯರು ಅವರ ದೇಹದ ಅವರ ಚೆಕ್ ಮಾಡ್ತಾರೆ, ಕಂಪ್ಲೀಟಾಗಿ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅವರು ಎಸ್ ಅಂತ ಹೇಳಿದರೆ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ ಇರುತ್ತೆ. ಅದರಲ್ಲಿ ರಕ್ತದಾನ ಮಾಡುವಾಗ ಬೇಸಿಕ್ ಮಾಹಿತಿ, ಈಗ 2 ತಿಂಗಳ ಹಿಂದೆ ನಾವು ರಕ್ತದಾನ ಮಾಡಿದರೆ ಪುನಃ ಅವರಿಗೆ ರಕ್ತದಾನ ಮಾಡಲ್ಲ, ನಾವು ಮಾಡಿ ಅಂತ ಹೇಳಲ್ಲ. ಒಂದು ಅವರಿಗೆ ಯಾವುದಾದ್ರು ಮೇಜರ್ ಆಪರೇಷನ್ 15 ದಿನ ಹಿಂದೆ ಆಗಿದ್ರೆ ಪುನಃ ನಾವು ಅವರಿಗೆ ಮಾಡೋದಿಲ್ಲ. ಮತ್ತೆ ಮಹಿಳೆಯರಲ್ಲಿ ಈ ಲ್ಯಾಕ್ಟೇಟಿಂಗ್ ಮಲೆ ಹಾಲುಡಿಸುವಂಥ ಹೆಂಗಸರು, ಗರ್ಭಿಣಿ ಹೆಂಗಸರು ಅಥವಾ ಹೆರಿಗೆ ಆಗಿ ಇನ್ನೂ 3 ತಿಂಗಳಾಗಲಿಲ್ಲ ಅಂತಹ ಹೆಂಗಸರಿಗೆ ಅವರಿಗೆ ಅವರದ್ದೇ ಆದಂಥ ಕಾಯಿಲೆಗಳಿರುತ್ತೆ, ತೊಂದರೆಗಳಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ 2 ಜೀವ ಹೊಟ್ಟೆಯಲ್ಲಿರೋ ಮಗುಗೂ ಸಹ ಅವರು ರಕ್ತ ಸಂಪರ್ಕ ಮಾಡಬೇಕಾಗತ್ತೆ. ಎಲ್ಲವನ್ನ ಕೂಲಂಕುಷವಾಗಿ ವೈದ್ಯರು ನೋಡಿ ಎಸ್ ಈ ವ್ಯಕ್ತಿ ರಕ್ತದಾನ ಮಾಡಬಹುದು ಅಂತ ಹೇಳಿ ಕನ್ಫರ್ಮ್ ಆದ ಮೇಲೆ ಅವರಿಂದ ಸಿಗ್ನೇಚರ್ ತಗೊಂಡು ಅವರ ಒಪ್ಪಿಗೆ ಪಡೆದು ರಕ್ತದಾನದ ಕೆಲಸವನ್ನು ಮಾಡುವಂಥದ್ದು. ಇದೊಂದು ಬಹಳ ಸಿಂಪಲ್ ಪ್ರಕ್ರಿಯೆ. ಹೆಚ್ಚಿನವರು ತಿಳ್ಕೊಳ್ತಾರೆ ರಕ್ತದಾನ ಮಾಡಲಿಕ್ಕೆ ಅರ್ಧ ಗಂಟೆ ಬೇಕು, 1 ಗಂಟೆ ಬೇಕು. ಕೇವಲ 10 ನಿಮಿಷಗಳಲ್ಲಿ ಈ ರಕ್ತದಾನದ ಪ್ರಕ್ರಿಯೆ ಮುಗಿದು ಹೋಗ್ತದೆ. ಜಾಸ್ತಿ ಏನು ಟೈಮ್ ಆಗಲ್ಲ, ಜಾಸ್ತಿ ನೋವು ಆಗಲ್ಲ. ರಕ್ತದಾನ ಮಾಡುವಾಗ ಒಂದು ಸಿಂಪಲ್ ಸೂಜಿಯನ್ನು ಚುಚ್ತಾರೆ, ಅದರಲ್ಲಿ ರಕ್ತ ಹೊರಗೆ ಬರ್ತದೆ. ನಮ್ಮ ದೇಹದಲ್ಲಿರುವಂತಹ 5 ರಿಂದ 6 ಲೀಟರ್ ರಕ್ತದಲ್ಲಿ ಒಮ್ಮೆ ರಕ್ತದಾನ ಮಾಡಿದಾಗ ಕೇವಲ 350 ml ರಕ್ತವನ್ನು ಮಾತ್ರ ತಗೊಳ್ತಾರೆ. ಆ ರಕ್ತವನ್ನು ಕೇವಲ 10 ನಿಮಿಷಗಳಲ್ಲಿ ಅದು ಅದರದ್ದೇ ಆದಂಥ ವಿಶೇಷವಾದ ಚೀಲಕ್ಕೆ ಬಂದು ಶೇಖರಣೆ ಆಗ್ತದೆ. ಅದನ್ನು ಮತ್ತೆ ನಾವು ಬೇರೆ ರೋಗಿಗಳಿಗೆ ಬೇರೆ ಎಲ್ಲ ಪರೀಕ್ಷೆಗಳನ್ನು ಮಾಡಿ ರಕ್ತ ಸೇಫ್ ಅಂತೇಳಿ ಕನ್ಫರ್ಮ್ ಮಾಡಿ ಬೇರೆಯವರಿಗೆ ಕೊಡುವಂಥದ್ದು. ಸೊ ರಕ್ತದಾನ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ. ವೈದ್ಯರು ನೋಡಿ ನಿಮಗೆ ರಕ್ತದಾನ ಮಾಡಬಹುದು ಅಂತ ಹೇಳಿ ಕನ್ಫರ್ಮ್ ಮಾಡಿದ ನಂತರವೇ ಕೊಡುವಂಥದ್ದು. ಅಂತೂ ರಕ್ತದಾನ ಅಂತ ಹೇಳಿದ ಕೂಡಲೇ ಎಲ್ಲರ ರಕ್ತವನ್ನು ತೆಗಿಲಿಕ್ಕಾಗುವುದಿಲ್ಲ. ವೈದ್ಯರು ಆ ಬಗ್ಗೆ ಬಹಳಷ್ಟು ಖಾತ್ರಿ ಪಡಿಸಿಕೊಂಡು ಒಬ್ಬರ ರಕ್ತವನ್ನು ತೆಗೀತಾರೆ. ಗರಿಷ್ಠ ಅಂತ ಹೇಳಿದ್ರೆ 350 ml ರಕ್ತವನ್ನು 350 ರಿಂದ 450 ml. ಅದರಲ್ಲಿ 2 ರೀತಿ ಇದೆ. ಒಂದು ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೇವೆ. ಕಂಪ್ಲೀಟ್ ಆದಂಥ ಒಬ್ಬ ವ್ಯಕ್ತಿಯ ರಕ್ತವನ್ನ ತೆಗೆದು ಇನ್ನೊಬ್ಬರಿಗೆ ಇಡೀ ಹೋಲ್ ಬ್ಲಡ್ ಅನ್ನು ಕೊಡುವಂಥದ್ದು. ಇನ್ನೊಂದು ಆ ತೆಗೆದಂತಹ ರಕ್ತವನ್ನು ನಾವು ಕಂಪೋನೆಂಟ್ಸ್ಗಳಿಗೆ ಬೇರೆ ಬೇರೆ ವಿಭಾಗ ಮಾಡ್ತೇವೆ. ಬರೀ ಪ್ಲೇಟ್ಲೆಟ್ ಅಂತ ಮಾಡ್ತೇವೆ, ಅಥವಾ ಪ್ಲಾಸ್ಮಾ ಅಂತ ಮಾಡ್ತೇವೆ, ಅಥವಾ ಅದನ್ನ ವೈಟ್ ಬ್ಲಡ್ ಸೆಲ್ಸ್, ಫಾರ್ಮ್ಡ್ ಸೆಲ್ಸ್ ಅಂತ ಮಾಡ್ತೇವೆ. ಅಂಥದ್ರಲ್ಲಿ 2 ಚೀಲಗಳಿರುತ್ತೆ. 450 ml ತೆಗಿತೇವೆ. ಬೇರೆ ಬೇರೆ ವಿಂಗಡಣೆ ಮಾಡಿ ಕೆಲವೊಂದು ವ್ಯಕ್ತಿಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ನಾವು ಹೋಲ್ ಬ್ಲಡ್ ಕೊಟ್ಟರೆ ಅವರಿಗೆ ಎದೆಯ ಮೇಲೆ ಇದು ಹೃದಯದ ಮೇಲೆ ಒತ್ತಡ ಬೀಳುವ ಸಾಧ್ಯತೆ ಇದೆ. ಅಥವಾ ಕೆಲವೊಂದು ರೋಗಗಳಿಗೆ ಈಗ ಮಳೆಗಾಲದಲ್ಲಿ ನೋಡಿ, ಈಗ ಡೆಂಗ್ಯೂ ಸೀಸನ್, ಡೆಂಗ್ಯೂ ರೋಗ ಅಂತ ಬರ್ತಾ ಇದೆ. ಆವಾಗ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆವಾಗ ಬರೀ ಆ ವ್ಯಕ್ತಿಗಳಿಗೆ ಪ್ಲೇಟ್ಲೆಟ್ ಮಾತ್ರ ಕೊಡುವಂಥದ್ದು, ಹೋಲ್ ಬ್ಲಡ್ ಕೊಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಸೊ ಯಾವ ಕಂಡೀಷನ್ಗೆ ಯಾವ ರೀತಿ, ಚಿಕನ್ ಗುನ್ಯಾದಲ್ಲಿಯೂ ಅಷ್ಟೇ ಏನಾಗ್ತದೆ, ಪ್ಲೇಟ್ಲೆಟ್ ಕಡಿಮೆ ಆದಾಗ ಅದನ್ನು ಮಾತ್ರ ಕೊಡಬೇಕಾಗತ್ತೆ. ಸೊ ಕಾಂಪೋನೆಂಟಿಗೆ ತೆಗೆಯುವುದಾದರೆ ಸ್ವಲ್ಪ 450 ml ತೆಗಿತೇವೆ, ಇಲ್ಲಾಂದರೆ 350 ml ತೆಗೆದು ಅದನ್ನು ಎಲ್ಲ ಪರೀಕ್ಷೆಗಳು, ಅದಕ್ಕೆ HIV ಟೆಸ್ಟ್ ಮಾಡ್ತೇವೆ, ಹೆಪಟೈಟಿಸ್ ಟೆಸ್ಟ್ ಮಾಡ್ತೇವೆ, ಸಿಫಿಲಿಸ್, ಮಲೇರಿಯಾ, ಯಾವುದೇ ರೋಗ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿ ಅದನ್ನು ಕಂಪ್ಲೀಟಾಗಿ ಸರ್ಟಿಫೈ ಮಾಡಿ ನಂತರ ಬೇರೆ ರೋಗಿಗಳಿಗೆ ಕ್ರಾಸ್ ಮ್ಯಾಚ್ ಮಾಡಿ ಕೊಡುವಂಥದ್ದು. ಸಿನಿಮಾಗಳಲ್ಲಿ ತೋರಿಸಿದ ಹಾಗೆ ಡೈರೆಕ್ಟಾಗಿ ಒಬ್ಬ ವ್ಯಕ್ತಿಯ ರಕ್ತನಾಳದಿಂದ ಇನ್ನೊಂದು ಬೆಡ್ಡಲ್ಲಿ ಕೂತ್ಕೊಂಡು ಹಾಕುವಂಥದ್ದು ಅದು ಬರೀ ಸಿನಿಮಾಗಳಲ್ಲಿ ಮಾತ್ರ, ನಿಜ ಜೀವನದಲ್ಲಿ ಆಗುವುದಿಲ್ಲ. ತುಂಬ ಸರಳವಾದ, ವೆರಿ ಸಿಂಪಲ್, ತುಂಬ ಸೇಫ್ ಆದಂತಹ ಪ್ರಕ್ರಿಯೆ. ಹಾಗೆ ಮಾಡಿದಲ್ಲಿ ನೀವು ಒಂದು 350 ml ರಕ್ತದಿಂದ ನೀವು 3 ವ್ಯಕ್ತಿಯ ಜೀವವನ್ನು ಉಳಿಸಬಹುದು. ನಿಮ್ಮ 350 ml ರಕ್ತ 3 ವ್ಯಕ್ತಿಯ ಜೀವವನ್ನು ಉಳಿಸಬಹುದು. ಅದು ಹೇಗೆ 3 ವ್ಯಕ್ತಿಯ ರಕ್ತ? ಹೇಗಂತ ಹೇಳಿದ್ರೆ ನೋಡಿ, ಆ ಒಂದು ರಕ್ತವನ್ನು ನಾವು ಪ್ಲಾಸ್ಮಾ ಅಂತ ಹೇಳಿ ಡಿವೈಡ್ ಮಾಡ್ತೇವೆ, ಪ್ಲೇಟ್ಲೆಟ್ ಅಂತ ಮಾಡ್ತೇವೆ, ಮತ್ತೆ ಕ್ರಯೋಪ್ರೆಸಿಪಿಟೇಟ್ ಅಂತ ಮಾಡ್ತೇವೆ. ಸೊ ಒಂದು ಪ್ಲೇಟ್ಲೆಟ್ನಿಂದ ನೀವು ಒಂದು ಜೀವ ಉಳಿಸ್ಬೋದಲ್ಲ. ಇನ್ನೊಂದು ಪ್ಲಾಸ್ಮಾದಿಂದ ಬರ್ನ್ ಆದಾಗ ಪ್ಲಾಸ್ಮಾ ಕೊಡ್ತೀವಿ,
ಆವಾಗ ಆ ಒಂದು ಜೀವನ ಉಳಿತದೆ. ಹಾಗೆ ಥಿಯರಿಟಿಕಲಿ ಏನಾಗ್ತದೆ ಅಂದರೆ ಒಂದು ಯೂನಿಟ್ ರಕ್ತದಿಂದ 3 ಜೀವ ಉಳಿಸುವ ಸಾಧ್ಯತೆ ಇದೆ. ನೀವು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ನಾನು ಹೇಳ್ತೇನೆ. 18ನೇ ವಯಸ್ಸಿನಿಂದ 65 ವರ್ಷದವರೆಗೆ ನೀವು ರಕ್ತದಾನ ಮಾಡಬಹುದು. ಪುರುಷರಾದರೆ ವರ್ಷಕ್ಕೆ 4 ಬಾರಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು. ಮಹಿಳೆಯರಿಗಾದರೆ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವಂಥದ್ದು. ಸೊ 1 ವರ್ಷದಲ್ಲಿ 4 ಬಾರಿ ನೀವು 350 ml ಥರ ಕೊಟ್ಟರೆ ನೀವು ಸುಮಾರು 48 ಬಾರಿ ನೀವು ರಕ್ತ ಕೊಟ್ಟರೆ ಏನಿಲ್ಲ ಅಂದರೆ 250 ಲೀಟರ್ ರಕ್ತ ನೀವು ನಿಮ್ಮ ಜೀವಮಾನದಲ್ಲಿ ಕೊಡ್ಬೋದು. ಹಾಗೆ ಮಾಡಿ 1 ಯೂನಿಟ್ನಿಂದ 3 ಜೀವ ಉಳಿಸುವುದಾದರೆ 600ರಿಂದ 800 ಜೀವಗಳನ್ನು ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಹೃದಯವಂತ ಮನುಷ್ಯ 18ನೇ ವಯಸ್ಸಿಂದ 65ನೇ ವಯಸ್ಸುವರೆಗೆ 600 ಮಂದಿಯ ಜೀವ ಉಳಿಸ್ಬೋದು. ನೀವೇ ಆಲೋಚನೆ ಮಾಡಿ, ಎಷ್ಟು ಪುಣ್ಯದ ಕೆಲಸ, ಎಷ್ಟು ಪುಣ್ಯ ನಿಮಗೆ ಸಾರ್ಥಕತೆ ಸಿಗ್ತದೆ. ನಾನು ಕೇಳುವುದಿಷ್ಟೇ ವೀಕ್ಷಕರಲ್ಲಿ, ನಿಮ್ಮ ವಿಶೇಷ ದಿನಗಳಲ್ಲಿ, ಇಂತಹ ವಿಶೇಷ ದಿನಗಳು, ನಿಮ್ಮ ಬರ್ಡೇ ಇರ್ಬೋದು, ನಿಮ್ಮ ಪತ್ನಿಯ ಬರ್ಡೇ ಇರ್ಬೋದು, ಮಕ್ಕಳ ಬರ್ಡೇ ಇರ್ಬೋದು, ಒಂದು ಸಿಂಪಲ್ ಕೆಲಸ, ರಕ್ತದ ಬ್ಯಾಂಕಿಗೆ ಹೋಗಿ ರಕ್ತದಾನ ಮಾಡಿ ಜೀವ ಉಳಿಸಿ. ಆ ಸಾರ್ಥಕತೆ, ಆ ಪುಣ್ಯ ನಿಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತಿನ ಈ ಪವಿತ್ರವಾದ ದಿನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈ ಒಂದು ದಿನಾಚರಣೆ, ಇದರ ಹಿಂದಿರುವ ಮಹತ್ವ, ರಕ್ತದಾನದಿಂದ ಯಾರು ಯಾವಾಗ ಹೇಗೆ ಒಬ್ಬರ ಜೀವ ಉಳಿಸಬಹುದು, ಜೀವಮಾನದಲ್ಲಿ 18ರಿಂದ 60 ವರ್ಷದ ವಯಸ್ಸಿನವರೆಗೆ ರಕ್ತದಾನ ಮಾಡಿದರೆ, ಒಬ್ಬರು ಕನಿಷ್ಠ ವರ್ಷಕ್ಕೆ 4 ಸಲ ರಕ್ತ ಮಾಡಿದರೆ ಎಷ್ಟು ಜೀವ ಉಳಿಸಬಹುದು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್. ಈ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸ ಡಾಕ್ಟರ್, ಈಗ ಒಬ್ಬರು ವರ್ಷಕ್ಕೆ 4 ಸಲ, ಒಬ್ಬ ಆರೋಗ್ಯವಂತ ಪುರುಷ ವರ್ಷಕ್ಕೆ 4 ಸಲ ರಕ್ತ ಕೊಡ್ಬೋದು, ಮಹಿಳೆ ಆದರೆ ವರ್ಷಕ್ಕೆ 3 ಸಲ ರಕ್ತ ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಒಂದು ಸಲ ನಮ್ಮ ದೇಹದಿಂದ 350 ml ರಕ್ತ ತೆಗೆದರೆ ಅದು ನಮ್ಮ ದೇಹವನ್ನು ತುಂಬಿಕೊಳ್ಳಿಕ್ಕೆ, ಅಂದರೆ ಕೆಲವರಿಗೆ ಹೆದರಿಕೆ ಇರ್ತದೆ, ನಮ್ಮ ದೇಹದಿಂದ ಅಷ್ಟು ರಕ್ತ ತೆಗೆದ್ರಲ್ಲ ಅದು ಯಾವಾಗ ಹೇಗಾಗ್ತದ, ನನಗೆ ತಲೆ ಸುತ್ತು ಬರ್ತದೆ, ಚಕ್ಕರ್ ಬರ್ತದೆ, ಹೆದರಿಕೆ ಆಗ್ತದೆ, ಸುಸ್ತು, ಇಂಥದ್ದೆಲ್ಲ ಮೂಢನಂಬಿಕೆಗಳು, ಹೆದರಿಕೆಗಳು ಇರ್ತದೆ. ಇದು ಹೇಗೆ ತುಂಬುತ್ತದೆ? ಇದು ನೋಡಿ, ಒಬ್ಬ ವ್ಯಕ್ತಿಯ ದೇಹದಿಂದ 350 ml ರಕ್ತ ತೆಗೆದರೆ ಅದು ಕೇವಲ 48 ಗಂಟೆಗಳಲ್ಲಿ ಅದು ರಿಪ್ಲೇಸ್ ಆಗುತ್ತದೆ. ನಮ್ಮ ದೇಹದ ಬೋನ್ ಮ್ಯಾರೋ ಅಂತ ಹೇಳ್ತದೆ, ಎಲುಬಿನ ಒಳಗಿರುವಂತಹ ಅಸ್ಥಿ ಮಜ್ಜೆ, ಬೋನ್ ಮ್ಯಾರೋ ಅನ್ನುವ ಜಾಗದಲ್ಲಿ ಈ ರಕ್ತ ಉತ್ಪತ್ತಿಯಾಗುವಂಥದ್ದು. ಸೊ ಒಮ್ಮೆ ರಕ್ತ ತೆಗೆದ ಕೂಡಲೇ ದೇಹಕ್ಕೆ ಪ್ರಚೋದನೆ ಬರ್ತದೆ ಮೆದುಳಿನಿಂದ, ರಕ್ತ ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಆ ಬೋನ್ ಮ್ಯಾರೋಗಳಿಂದ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ಮತ್ತು ಪ್ಲಾಸ್ಮಾ ಉತ್ಪತ್ತಿಯಾಗಿ ರಕ್ತಕ್ಕೆ ಸೇರಿಕೊಳ್ತದೆ. ಸೊ ಒಬ್ಬ ವ್ಯಕ್ತಿಯ ದೇಹದಿಂದ 350 ml ಬ್ಲಡ್ ತೆಗೆದರೆ 48 ಗಂಟೆಗಳಲ್ಲಿ ಅದು ರಿಪ್ಲೇಸ್ ಆಗುತ್ತೆ, ಹೊಸ ರಕ್ತ ಸಿಗ್ತದೆ. ಸೊ ಅಡ್ವಾಂಟೇಜ್ ಏನಾಗ್ತದೆ ಅಂತೇಳಿ, ರಕ್ತದಾನ ಮಾಡಿದ ವ್ಯಕ್ತಿಗೆ ಹೊಸ ಚೈತನ್ಯ, ಹೊಸ ಹುರುಪು ಬರ್ತದೆ, ಹೊಸ ರಕ್ತಗಳು ಹುಟ್ಟಿಕೊಳ್ತದೆ, ಮತ್ತು ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗ್ತದೆ. ಸಂಶೋಧನೆಗಳಿಂದ ಪ್ರೂವ್ ಆಗಿದೆ, ರೆಗ್ಯುಲರ್ ಆಗಿ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಹೃದಯಾಘಾತ ಆಗುವ ಸಂಭವನೂ ಕಡಿಮೆ ಇದೆ ಅಂತೇಳಿ. ಸೊ ನಿಮಗೆ ಹೊಸ ಚೈತನ್ಯ, ಹೊಸ ಹುರುಪು, ಜೀವ ಉಳಿಸಿದ ಸಾರ್ಥಕತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು, ಹೃದಯಾಘಾತ ಆಗಬಾರ್ದು ಅಂತೇಳಿ ಆದರೆ ನೀವು ರಕ್ತದಾನ ಮಾಡಿ, ರೆಗ್ಯುಲರ್ ಆಗಿ ರಕ್ತದಾನ ಆಗಿ ಮಾಡ್ತಾನೇ ಇರಿ. ನಿಮ್ಮ ಆರೋಗ್ಯನೂ ಜಾಸ್ತಿ ಆಗತ್ತೆ, ನೀವು ಜೀವ ಉಳಿಸಿದಂಥ ಒಂದು ಸಾರ್ಥಕತೆಯೂ ಸಿಗತ್ತೆ, ಸಮಾಜದ ಆರೋಗ್ಯನೂ ಸಹ ಹೆಚ್ಚಾಗ್ತದೆ. ಮತ್ತು ಇನ್ನೊಂದು ಕೆಲವೊಂದು ಮೂಢನಂಬಿಕೆಗಳಿದೆ, ರಕ್ತದಾನ ಮಾಡಿದರೆ ನನಗೆ ದೇಹದ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದೆಲ್ಲ ತಪ್ಪು ಕಲ್ಪನೆಗಳು. ಯಾವುದೇ ವ್ಯಕ್ತಿಗೆ ಒಮ್ಮೆ ರಕ್ತದಾನ ಮಾಡಿದ ಮೇಲೆ ಒಂದು 10 ನಿಮಿಷ ಅವನು ಕೂತ್ಕೊಳ್ಳಿಸ್ತಾರೆ ಅಷ್ಟೇ. ಮತ್ತು ಎಷ್ಟು ರಕ್ತ ತೆಗೆದಿದ್ದಾರೆ, 350 ml ಲಿಕ್ವಿಡನ್ನು ರಕ್ತದಾನ ಮಾಡಿದ ಕೂಡಲೇ ಒಂದು ಫ್ರೂಟಿಯ ಇನ್ಯಾವುದೋ ಜ್ಯೂಸ್ ಕೊಡ್ತಾರೆ. ನಾರ್ಮಲ್ ನಮ್ಮ ಥಂಬ್ ರೂಲ್ ಅಂತ ಹೇಳಿದರೆ 350 ml ನಾವು ಕೊಟ್ಟ ಕೂಡಲೇ ಒಂದು 700, ಅದರ ಡಬಲ್ ಆಗುವಷ್ಟು 700 ml ಲಿಕ್ವಿಡನ್ನು ನಾವು ಕೊಡ್ತೇವೆ. ಐದರ್ ಜ್ಯೂಸ್ ಇರ್ಬೋದು, ಅಥವಾ ಎಳನೀರು ಇರ್ಬೋದು, ಅಥವಾ ಇನ್ಯಾವುದೇ ದ್ರವ ಆಹಾರವನ್ನು ಕೊಡ್ತೇವೆ. ಮತ್ತು ಅದಾದ ಕೂಡಲೇ ನಾವು ಇಮ್ಮಿಡಿಯೇಟ್ ಆಗಿ ತುಂಬ ಫಿಸಿಕಲ್ ಎಕ್ಸಸೈಸ್, ಸ್ಟ್ರೈನ್ ಆಗುವಂಥ ಕೆಲಸಗಳನ್ನು ಮಾಡಬಾರ್ದು. ಇಮ್ಮಿಡಿಯೇಟ್ ಆಗಿ ಸ್ಟೇರ್ಸ್ ಹತ್ಕೊಂಡು ಹೋಗೋದು, ಅಥವಾ ಕೂಲಿ ಕೆಲಸ ಮಾಡುವಂಥದ್ದು, ಅಥವಾ ಬಾಡಿಗೆ ಹೆಚ್ಚು ಭಾರ ಹಾಕುವಂಥದ್ದು, ಆ ರೀತಿಯ ಕೆಲಸಗಳನ್ನು ಮಾಡಬಾರ್ದಷ್ಟೇ. ಕೇವಲ ಅರ್ಧ ಗಂಟೆಗಳ ಕಾಲ ರೆಸ್ಟ್ ತಗೊಳ್ಳುವಂಥದ್ದು. ರಕ್ತದಾನ ಮಾಡಿದ ಮೇಲೆ ಕೆಲವೊಮ್ಮೆ 100ರಲ್ಲಿ 1-2 ರೋಗಿಗಳಿಗೆ ತಲೆ ಸುತ್ತಿ ಬರುವಂಥದ್ದು. ಹಾಗೆ ಆದಾಗ ಒಂದು 10 ನಿಮಿಷ ಕೂತು ಲಿಕ್ವಿಡನ್ನು ತಗೊಂಡು ಫ್ಲ್ಯಾಟಾಗಿ ಮಲಗಿದಾಗ ಖಂಡಿತವಾಗಿ ಸರಿಯಾಗುತ್ತದೆ. ಮತ್ತು ಇನ್ನು ರಕ್ತದಾನ ಮಾಡಿದರೆ ಲೈಂಗಿಕ ಸಾಮರ್ಥ್ಯ ಕಡಿಮೆ ಆಗ್ತದೆ, ಇದೆಲ್ಲ ತಪ್ಪು ಕಲ್ಪನೆ. ಮತ್ತು ದೇಹದಲ್ಲಿ ಅನಿಮಿಯಾ ಆಗತ್ತೆ, ಅದು ಸಹ ತಪ್ಪು ಕಲ್ಪನೆ. ಮತ್ತು ಮಾಡಿದರೆ ಮತ್ತೆ ಯಾವುದು ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಹಳ್ಳಿಯಲ್ಲಿ ಬಾಯಿಂದ ಬಾಯಿಗೆ ಬಂದಂತಹ, ಇಷ್ಟರವರೆಗೆ ರಕ್ತದಾನ ಮಾಡಿ ತೊಂದರೆಗಾದವರು ಯಾರೂ ಇಲ್ಲ.
ಕ್ಷಣದಲ್ಲಿ 1-5 ನಿಮಿಷ ತಲೆ ಸುತ್ತು ಬಂದಾಗ ಆಗ್ಬೋದೇ ಹೊರತು, ಅದು 100ರಲ್ಲಿ 1-2 ಪೇಷಂಟ್ಗಳಿಗೆ ಆಗ್ಬೋದೇ ಹೊರತು ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನೀವು ರಕ್ತದಾನ ಮಾಡಿದರೆ, ನಿಯಮಿತವಾಗಿ ರಕ್ತದಾನ ಮಾಡಿದರೆ ನಿಮ್ಮ ಆರೋಗ್ಯ ವೃದ್ಧಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ತೆಗೆದ ರಕ್ತಕ್ಕೆ ಬದಲಿಯಾಗಿ ಹೊಸ ರಕ್ತ ಹುಟ್ಟಿಕೊಳ್ತದೆ, ಇದು ಆರೋಗ್ಯದ ಚೈತನ್ಯವನ್ನು ಹೆಚ್ಚಿಸಿಕೊಳ್ತದೆ ಎನ್ನುವಂತಹ ಮಾಹಿತಿಯೊಂದಿಗೆ ಅದರ ಜೊತೆಗೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ತೊಡಿತೇನೆ. ನೀವು ತೆಗೆದಂತಹ ರಕ್ತವನ್ನ ಎಷ್ಟು ಸಮಯ ಇಡ್ಬೋದು ಅಂತ ತಾವು ಕೇಳಿ. ಹೌದು, ಒಬ್ಬರ ರಕ್ತವನ್ನು ಎಷ್ಟು ಸಮಯ ತೆಗೆದಿರಿಸಬಹುದು? ಹೌದು, ಈಗ ಒಂದು ವ್ಯಕ್ತಿಯಿಂದ ತೆಗೆದಂತಹ ರಕ್ತವನ್ನು ನಾವು ರೆಫ್ರಿಜರೇಟರ್ನಲ್ಲಿ 22ರಿಂದ 24 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಹೋಲ್ ಬ್ಲಡ್ ಆದರೆ 40 ದಿನಗಳ ಕಾಲ ನಾವು ಶೇಖರಿಸಿ ಇಡ್ಬೋದು. ಹೋಲ್ ಬ್ಲಡ್ಡನ್ನು, ಆ ರಕ್ತವನ್ನು ಶೇಖರಿಸಿ ಇಟ್ಟು ಬೇರೆ ವ್ಯಕ್ತಿಗೆ ಅಗತ್ಯ ಬಿದ್ದಾಗ ಕೊಡುವಂಥದ್ದು. ಮತ್ತು ನಾವು ಕಾಂಪೋನೆಂಟ್ಗಳಾಗಿ ಮಾಡಿದರೆ ಅದನ್ನು ಬೇರೆ ಬೇರೆ ಕಾಂಪೋನೆಂಟ್, ಪ್ಲೇಟ್ಲೆಟ್ಗಳಾಗಿದ್ರೆ ಪ್ಲೇಟ್ಲೆಟ್ಟಿನ ಲೈಫ್ ಸ್ಪ್ಯಾನ್, ಜೀವಿತಾವಧಿ ಕೇವಲ 6ರಿಂದ 8 ದಿವಸ. ಸೊ ನಾವು ಪ್ಲೇಟ್ಲೆಟ್ ಆಗಿ ತೆಗೆದರೆ ಅಷ್ಟು ದಿವಸದ ಒಳಗೆ ಯೂಸ್ ಮಾಡಬೇಕಾಗತ್ತೆ. ಕ್ರಯೋ ಪ್ರೆಸಿಪಿಟೇಟರ್ ಆದರೆ ನಾವು ಅದನ್ನು -80 ಡಿಗ್ರಿನಲ್ಲಿ 7 ವರ್ಷಗಳ ಕಾಲ ಶೇಖರಿಸಿ ಇಡ್ಲಿಕ್ಕಾಗತ್ತೆ. ಈವನ್ ಪ್ಲಾಸ್ಮಾನು ಅಷ್ಟೇ, -80 ಡಿಗ್ರಿನಲ್ಲಿ 7 ವರ್ಷಗಳ ಕಾಲ ನಾವು ಅದನ್ನು ಶೇಖರಿಸಿ ಇಟ್ಟು ಅಗತ್ಯ ಬಿದ್ದಾಗ, ಪ್ಲಾಸ್ಮಾ ಸಾಮಾನ್ಯವಾಗಿ ಬರ್ನ್ ಆದಾಗ, ದೇಹ ಸುಟ್ಟ ಗಾಯಗಳಾದಾಗ ನಾವು ಅದನ್ನು ಬಳಸುವಂಥದ್ದು. ಇನ್ನು ಕೆಲವೊಂದು ರೋಗಿಗಳಿಗೆ ನಿಯಮಿತವಾಗಿ ರಕ್ತದ ಅವಶ್ಯಕತೆ ಇರ್ತದೆ. ಹಿಮೋಫಿಲಿಯಾ ಅಂತ ನಾವು ಹೇಳ್ತೇವೆ, ಕುಸುಮ ರೋಗ ಅಂತೇಳಿ, ರಕ್ತ ಹಿಪ್ಪುಗಟ್ಟದೇ ಇರುವಂಥ ರೋಗ. ಅಂಥವರಿಗೆ ರಕ್ತದ ಪದೇ ರಕ್ತ ಪೂರಣದ ಅವಶ್ಯಕತೆ ಇರ್ತದೆ. ಇನ್ನು ಥಾಲಸೇಮಿಯಾ ಅಂತೇಳಿ ಒಂದು ಆನುವಂಶಿಕ ರೋಗ, ಕೆಂಪು ರಕ್ತ ಕಣಗಳಲ್ಲಿ ರಚನೆಯಲ್ಲಿರುವಂಥ ವ್ಯತ್ಯಾಸ ಆಗಿ ಅವರಿಗೆ ನಿಯಮಿತವಾಗಿ ತಿಂಗಳಿಗೊಮ್ಮೆ ರಕ್ತಪೂರ್ಣ ಮಾಡಿಸಲೇಬೇಕು. ಥಾಲಸೇಮಿಯಾ ಅಂತ ಹೇಳೋ ಒಂದು ರೋಗ, ಅದು ಆನುವಂಶಿಕ ರೋಗ. ಅಂತಹ ರೋಗಿಗಳಿಗೆ ರಕ್ತಪೂರ್ಣ ಮಾಡಲೇಬೇಕು, ಅದೇ ಗುಂಪಿನ ರಕ್ತ ಕೊಟ್ಟನೇ ಇರಬೇಕಾಗತ್ತೆ. ಸೊ ಕೆಲವರಿಗೆ ನಿಯಮಿತವಾಗಿ ಬೇಕಾದ ಸಂದರ್ಭಗಳಲ್ಲಿ ಈ ರೀತಿಯ ರಕ್ತವನ್ನು ನೀಡುವಂಥದ್ದು. ಸೊ ಸಂಪೂರ್ಣವಾಗಿ ಇನ್ನೊಂದು ವಿಚಾರ ಇದೆ, ರಕ್ತ ತೆಗೆದುಕೊಂಡ್ರೆ ಹಣ ತಗೊಳ್ತಾರೆ ಅಂತೇಳಿ ತಾವು ಆಗ ಮಾತಾಡುವಾಗ ಹೇಳಿದ್ರಿ. ಹೌದು, ನಾವೀಗ ನಮ್ಮ ಅವಶ್ಯಕತೆಗೆ ಅರ್ಜೆಂಟ್ ಬ್ಯಾಂಕಿಗೆ, ಬ್ಲಡ್ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಹಣ ತೆಗೆದುಕೊಳ್ತಾರೆ ಅನ್ನುವಂಥ ದೂರ ಇದೆ. ನಾವು ರಕ್ತ ಕೊಟ್ಟಿದ್ದೇವೆ, ನಮ್ಮಿಂದ ಹಣ ತೆಗೆದುಕೊಳ್ತಾರೆ ಹೇಳಿ. ಅದು ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ವ್ಯಕ್ತಿಯ ದೇಹದಿಂದ ತೆಗೆದ ರಕ್ತವನ್ನು ಯಾವುದೇ ಪರೀಕ್ಷೆ ಮಾಡದೆ ಇನ್ನೊಂದು ವ್ಯಕ್ತಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ HIV ಇದೆಯಾ, ಏಡ್ಸ್ ಇದೆಯಾ, ಹೆಪಟೈಟಿಸ್ ಇದೆಯಾ, ಅಥವಾ ಇನ್ನಾವುದೇ ರೋಗ ಇದೆಯಾ ಅಂತೇಳಿ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಮಿನಿಮಮ್ ಚಾರ್ಜಸ್ ಅಂತೇಳಿ, ಒಂದು ವ್ಯಕ್ತಿಯ ರಕ್ತವನ್ನು ಅವನು ಉಚಿತವಾಗಿ ಕೊಟ್ಟಿರ್ಬೋದು, ಆದರೂ ಸಹ ಅದನ್ನು ಹಾಗೆ ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ. ಅದನ್ನು ಟೆಸ್ಟ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 600 ರೂಪಾಯಿಗಳ ಖರ್ಚಿದೆ. ಆ ಪರೀಕ್ಷೆಗಳನ್ನು ಮಾಡಿ ಒಂದು ವೇಳೆ ಆ ವ್ಯಕ್ತಿಯಿಂದ ತೆಗೆದಕ್ಕೆ HIV ಇದೆ ಅಂತ ಹೇಳಿದರೆ, HIV ಪಾಸಿಟಿವ್ ಅಂತ ಹೇಳಿದರೆ, ಅದನ್ನು ರಕ್ತವನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ತಿರಸ್ಕಾರ ಮಾಡ್ತೇವೆ, ಹಾಳುಬಿಡುತ್ತೇವೆ, ರಿಪ್ಲೇಸ್ ಮಾಡ್ತೇವೆ. ಮತ್ತು ಆ ವ್ಯಕ್ತಿಯನ್ನು ಕರೆದು ಅವನಿಗೆ ವೈಯಕ್ತಿಕವಾಗಿ ಕೌನ್ಸಿಲಿಂಗ್ ನೀಡುವಂಥದ್ದು. ಸೊ ಒಂದು ವ್ಯಕ್ತಿಯಿಂದ ತೆಗೆದ ರಕ್ತವನ್ನು ನಾವು ಸಂಪೂರ್ಣವಾಗಿ ಅದು ಸುರಕ್ಷಿತ ರಕ್ತ ಅಂತೇಳಿ ಕನ್ಫರ್ಮ್ ಮಾಡಿ ಬೇರೆಯವರಿಗೆ ಕೊಡುವಂಥದ್ದು. ಮತ್ತು ಸಾಮಾನ್ಯವಾಗಿ ರಕ್ತದ ಬ್ಯಾಂಕ್ಗಳಲ್ಲಿ ಒಂದು ಬಾಟ್ಲ್ ರಕ್ತ ನಾವು ತಗೊಂಡಾಗ ಅವರು ನೀವು ಇನ್ನೊಂದು ರಿಪ್ಲೇಸ್ ಮಾಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೀವು ರಿಪ್ಲೇಸ್ ಮಾಡಿ ಅಂತೇಳಿ ಅವರ ಮೇಲೆ ನಾವು ಒತ್ತಡ ಹಾಕುವಂಗಿಲ್ಲ. ಯಾಕೆಂದರೆ ಸ್ವಯಂ ಪ್ರೇರಿತವಾಗಿ ಅವರು ಕೊಡಬೇಕು. ನೀವು ಹಣ ಕೊಟ್ಟು ರಕ್ತ ತಗೊಂಡ್ಮೇಲೆ ನೀವು ಇನ್ನೊಂದು ರಕ್ತ ಕೊಡಿ ಅಂತ ಹೇಳುವ ಉದ್ದೇಶ ಯಾಕಂತ ಹೇಳಿದರೆ, ನಮ್ಮಲ್ಲಿ ರಕ್ತದ ಕೊರತೆ ಇದೆ. ಒಂದು ವರ್ಷಕ್ಕೆ ನಮ್ಮ ಭಾರತ ದೇಶದಲ್ಲಿ 4 ಕೋಟಿ ಯೂನಿಟ್ಗಳು ನಮಗೆ ಬೇಕಾಗತ್ತೆ. ಸಿಗುವಂಥದ್ದು ಕೇವಲ 2 ಕೋಟಿ. 50% ಶಾರ್ಟೇಜ್ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ರಕ್ತದಾನ ಮಾಡಿದರೆ ಮಾತ್ರ, ನಮ್ಮ ಜನಸಂಖ್ಯೆ ನೋಡಿ 130 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ವರ್ಷದಲ್ಲಿ ಒಮ್ಮೆ ರಕ್ತದಾನ ಮಾಡಿದರೆ ನಮಗೆ ಎಷ್ಟು ಬೇಕಾದಷ್ಟು ರಕ್ತ ಸಿಗ್ತದೆ. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ಯಾರೊಬ್ಬರು ಸಹ ರಕ್ತದಾನ, ಇವತ್ತಿಗೂ ಅಷ್ಟೇ ನಮ್ಮ ದೇಶದಲ್ಲಿ 50% ಯೂತ್ಸ್ ಇದ್ದಾರೆ. ಅವರು 50% ಯೂತ್ಸ್ ವರ್ಷದಲ್ಲಿ ಒಮ್ಮೆ ರಕ್ತದಾನ ಮಾಡಿದರೆ ನಮ್ಮ ರಕ್ತದ ತೊಂದರೆಗಳನ್ನು ನಿವಾರಿಸಬಹುದು. ಆದರೆ ರಕ್ತದಾನ ಮಾಡಲ್ವೇ? ಇಂಥ ದಿನಗಳಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ ವೀಕ್ಷಕರಲ್ಲಿ, ದಯವಿಟ್ಟು ವರ್ಷಕ್ಕೊಮ್ಮೆ ಆದರೂ ರಕ್ತದಾನ ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಯ ರೋಗ ಅಗತ್ಯ ಬಿದ್ದಾಗ ರಕ್ತದಾನ ಮಾಡಿದಾಗ ಅಗತ್ಯ ರೋಗಿಗಳಿಗೆ ರಕ್ತ ಸಿಕ್ಕಿ ಅವರ ಜೀವ ಉಳಿಸಿದರೆ ದೇಶದ ಸಂಪನ್ಮೂಲ ಜಾಸ್ತಿಯಾಗಿ ಒಂದು ಸದೃಢವಾದಂಥ ಆರೋಗ್ಯವಂತವಾದ ಸಮಾಜವನ್ನು ನಾವು ಕಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ನಾನು ಕೊನೆಗೆ ಹೇಳಲಿಕ್ಕಿರುವುದಷ್ಟೇ, ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ರಕ್ತ ಎಷ್ಟು ಅವಶ್ಯಕತೆ ಇದೆ ಎನ್ನುವುದನ್ನು ನೀವು ಹೇಳಿದ್ರಿ. ರಕ್ತ ಯಾರಿಂದ ಯಾವಾಗ ಸಿಗ್ತದೆ ಎನ್ನುವುದನ್ನು ಮಾಹಿತಿಯನ್ನು ಆವಾಗ ರಕ್ತದಾನ ಶಿಬಿರಗಳಲ್ಲಿ ಕೊಡ್ತಲೇ ಇದ್ದಾರೆ. ನಾವು ಕೂಡ ಅದನ್ನು ಆದಷ್ಟು ಪ್ರಚಾರ ಮಾಡ್ತಲೇ ಇದ್ದೇವೆ.
ಆದರೆ ರಕ್ತದಾನ ಮಾಡುವವರು ಸ್ವಯಂ ಪ್ರೇರಿತರಾಗಿ, ಅವರಿಗೆ ಒಂದು ಒಳ್ಳೆಯ ಮನಸ್ಸು ಬೇಕು. ನಾನು ರಕ್ತ ಕೊಟ್ಟರೆ ನನ್ನ ದೇಹದ ಆರೋಗ್ಯ ಹೆಚ್ಚಿಸ್ತದೆ ಹೊರತು ಆರೋಗ್ಯ ಅಂತೂ ಕುಂಠಿತವಾಗುವುದಿಲ್ಲ ಎನ್ನುವಂತಹ ಒಂದು ನಂಬಿಕೆ ಅದರಲ್ಲೂ ವಿಶೇಷವಾಗಿ ಯುವ ಜನಾಂಗದಲ್ಲಿ ಬೆಳಿಬೇಕು. ಯಾಕಂದರೆ ರಕ್ತ ಕೊಡಲಿಕ್ಕೆ ಸಮರ್ಥನೆ ಇರುವವರು 18ರಿಂದ 65 ವರ್ಷ ಒಳಗಿನವರು, ಆರೋಗ್ಯವಂತರು. ಹಾಗಾಗಿ ಇಂತಹ ವರ್ಗಕ್ಕೆ ನೀವು ಹೇಳುವ ಕೊನೆಯ ಸಂದೇಶ ಅಂದರೆ, ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ, ಈ ದಿನಾಚರಣೆಯಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಸಂಕಲ್ಪ ಏನು? ನೋಡಿ, ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಸ್ಲೋಗನ್ ಇದೆ, ಎವ್ರಿ ಬ್ಲಡ್ ಡೋನರ್ ಈಸ್ ಎ ಹೀರೋ. ಪ್ರತಿಯೊಬ್ಬ ರಕ್ತದಾನಿಯೂ ಒಬ್ಬ ಹೀರೋ. ನೀವು ಹೀರೋ ಆಗಬೇಕಾ? ರಕ್ತದಾನ ಮಾಡಿ. ಇನ್ನೊಂದು ವಿಚಾರ, ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಟಿಯರ್ ಆಫ್ ಎ ಮದರ್ ಕ್ಯಾನಾಟ್ ಸೇವ್ ಚೈಲ್ಡ್ಸ್ ಲೈಫ್ ಬಟ್ ಯುವರ್ ಬ್ಲಡ್ ಕ್ಯಾನ್. ಅಂದರೆ ಒಂದು ತಾಯಿಯ ಕಣ್ಣೀರು ಮಗುವಿನ ಜೀವವನ್ನು ಉಳಿಸಲಿಕ್ಕಿಲ್ಲ, ಆದರೆ ನಿಮ್ಮ ರಕ್ತ ಖಂಡಿತವಾಗಿಯೂ ಆ ಮಗುವಿನ ಜೀವ ಉಳಿಸ್ಬೋದು. ಬ್ಲಡ್ ಇರುವಂಥದ್ದು, ಬ್ಲಡ್ ಈಸ್ ಮೆಂಟ್ ಟು ಸರ್ಕ್ಯುಲೇಟ್, ಹರಿತಾನೇ ಇರಬೇಕು, ಪರಿಚಲನೆಯಲ್ಲೂ ಇರಬೇಕು. ರಕ್ತ ನಿಂತಾಗ, ಸ್ಟಾಗ್ನೆಂಟ್ ಆದಾಗ ಅದು ಹೆಪ್ಪುಗಟ್ಟುತ್ತದೆ. ಸೊ ರಕ್ತ ಪರಿಚಲನೆಯಲ್ಲಿ ಇರಲೇಬೇಕಾ. ಆ ಕಾರಣದಿಂದ ಯಾವುದೇ ಜಾತಿ, ಈಗ ಒಬ್ಬ ಹಿಂದುವಿನ ರಕ್ತವನ್ನು ಮುಸಲ್ಮಾನನಿಗೆ ಕೊಡ್ಬೋದು, ಮುಸಲ್ಮಾನನ ರಕ್ತವನ್ನು ಕ್ರೈಸ್ತನಿಗೆ ಕೊಡ್ಬೋದು, ಕ್ರೈಸ್ತನ ರಕ್ತವನ್ನು ಬೌದ್ಧಿಸಂ ಫಾಲೋ ಮಾಡೋರಿಗೆ ಕೊಡ್ಬೋದು. ಯಾವುದೇ ಜಾತಿ, ಮತ, ಭೇದ, ವಯಸ್ಸು, ಲಿಂಗ, ಗಂಡರಿಂದ ಹೆಂಗಸರಿಗೆ ಕೊಡ್ಬೋದು, ಹೆಂಗಸರಿಂದ ಗಂಡಸರಿಗೆ ಕೊಡ್ಬೋದು, ಎಲ್ಲರಿಗೂ ಕೊಡುವಂಥದ್ದು. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಬಡವ ಬಲ್ಲಿದಾನ, ಒಬ್ಬ ಶ್ರೀಮಂತನ ರಕ್ತ ಬಡವನಿಗೂ ಕೊಡ್ಬೋದು. ಇಂತಹ ಒಂದೇ ರಕ್ತದ ಬಣ್ಣ ಒಂದೇ, ಅವನು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ರಕ್ತದ ಬಣ್ಣ ಒಂದೇ. ಸೊ ನಾವು ಅಣ್ಣ ತಮ್ಮಂದಿರಾಗಿ ಬದುಕುವ ಭಾತೃತ್ವವನ್ನು, ವಿಶ್ವ ಭಾತೃತ್ವವನ್ನು, ವಸುದೈವ ಕುಟುಂಬಕಂ ಅಂತೇಳಿ ಭಗವದ್ಗೀತೆಯಲ್ಲಿ ಏನು ಹೇಳ್ತೇವೆ, ಆ ಪ್ರಿನ್ಸಿಪಲನ್ನು ನಾವು ಫಾಲೋ ಮಾಡಬೇಕಾದ್ರೆ, ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಬೇಕಾದ್ರೆ ರಕ್ತದಾನ ಮಾಡಿ ರಕ್ತ ಸಂಬಂಧಿಗಳಾಗೋಣ. ಇವತ್ತು ಬಶೀರ್ ಅಹಮ್ಮದ್, ನಾರಾಯಣ್ ಡಿಸೋಜಾ ಎಲ್ಲರೂ ಅಣ್ಣ ತಮ್ಮಂದರಾಗಿ ಬದುಕಬೇಕಾದ್ರೆ ನಾವೆಲ್ಲ ಒಬ್ಬರ ರಕ್ತ ಇನ್ನೊಬ್ಬಕ್ಕೆ ಕೊಟ್ಟು ರಕ್ತ ಸಂಬಂಧಿಗಳಾಗಿ ಒಂದು ಸುಂದರವಾದಂಥ ಸಮೃದ್ಧವಾದಂಥ ದೇಶ ಕಟ್ಟೋಣ ಅಂತ ಹೇಳಲಿಕ್ಕೆ ಇವತ್ತಿನ ದಿವಸ ವೀಕ್ಷಕರಲ್ಲಿ ಕೇಳೋದು, ನೀವು ಈವರೆಗೆ ರಕ್ತದಾನ ಮಾಡಿಲ್ಲ ಅಂದರೆ ಇವತ್ತೇ ಹೋಗಿ, ಇವತ್ತೇ ಸಂಕಲ್ಪ ಮಾಡಿ, ರಕ್ತದಾನ ಮಾಡಿ, ಜೀವದಾನ ಮಾಡಿ. ಅದಕ್ಕಿಂತ ಮಿಗಿಲಾದ ದಾನ ಇನ್ಯಾವುದೂ ಇಲ್ಲ. ವರ್ಷಕ್ಕೊಮ್ಮೆ ರಕ್ತದಾನ ಮಾಡಿ ವೈದ್ಯರಿಗೆ ಜೀವ ಉಳಿಸಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ರಕ್ತದಾನಿಗಳ ದಿನಾಚರಣೆ, ಈ ದಿನಾಚರಣೆಯಲ್ಲಿ ರಕ್ತದಾನದಿಂದ ಆಗುವ ಮಹತ್ವ, ಉಪಕಾರ, ಜೀವ ಉಳಿಸುವಂತಹ ಪ್ರಕ್ರಿಯೆಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಹಂಚಿಕೊಂಡಿದ್ದಾರೆ. ಹೇಗೆ ಹರಿಯುವ ನೀರು ಕೊಚ್ಚೆಯಾಗುವುದಿಲ್ವ, ನಾವು ಹೇಳ್ತೇವೆ ಯಾವಾಗ ನಿಂತ ನೀರು ಕೊಚ್ಚೆ ಅಂತ ಹೇಳ್ತೇವೆ, ಆದರೆ ಸದಾ ನೀರು ಹರಿಯುತ್ತಾ ಇದ್ದರೆ ಅದು ಪರಿಶುದ್ಧ ನೀರು ಅಂತ ಪರಿಗಣಿಸಲ್ಪಡುತ್ತದೆ. ಹಾಗೆಯೇ ರಕ್ತ ಕೂಡ ಸದಾ ಪರಿಚಲನೆಯಲ್ಲಿರುವಂತಹದ್ದು. ಅಂತಹ ಪರಿಚಲನೆಯಲ್ಲಿರುವಂತಹ ರಕ್ತ ಅದು ಮತ್ತಷ್ಟು ವೇಗವಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿಸಬೇಕಿದ್ರೆ, ಆರೋಗ್ಯವಂತರಾದಂತಹ ನಾವು ನಮ್ಮ ರಕ್ತವನ್ನು 3 ತಿಂಗಳಿಗೊಮ್ಮೆ ಕನಿಷ್ಠ ಕೊಡುವುದರ ಮೂಲಕ ಮತ್ತೊಬ್ಬರ ಜೀವ ಉಳಿಸಬಹುದು. ಅದು ಹಿಂದೂ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಅಥವಾ ಕ್ರಿಶ್ಚಿಯನ್ ಆಗಿರಬಹುದು. ಯಾವುದೇ ಜಾತಿ ಮತ ಧರ್ಮಕ್ಕೆ ಸೇರಿದವರ ಒಂದು ಜೀವವನ್ನು ನಮ್ಮ ಅಮೂಲ್ಯವಾದಂತಹ ರಕ್ತ ಜೀವ ಉಳಿಸಬಹುದು ಅಂತ ಹೇಳಿಕೊಳ್ಳುತ್ತಾ, ವಿಶ್ವ ರಕ್ತ ದಿನಾಚರಣೆಯ ದಿನ ಇಂದು. ಈ ಒಂದು ದಿನಾಚರಣೆಯಲ್ಲಿ ಎಲ್ಲರೂ ಸಂಕಲ್ಪ ಮಾಡೋಣ, ಆರೋಗ್ಯವಂತರು ನಾವು ಯಾರೆಲ್ಲ ಇದ್ದೇವೋ ಅವರು ರಕ್ತದಾನ ಮಾಡುವಂತಹ ಸಂಕಲ್ಪದಲ್ಲಿ ಒಂದು ಜೀವ ಉಳಿಸುವ ಸಂಕಲ್ಪ ಮಾಡೋಣ ಅಂತ ಹೇಳಿಕೊಳ್ತಾ, ಈ ಒಂದು ದಿನಾಚರಣೆಯ ಮಹತ್ವ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ವೀಕ್ಷಕರಿಗೆ ವಂದನೆಗಳು.